ಕಡಪದ ಕುಟ್ರುಪಾಡಿ ಶ್ರೀ ಮಹಾಗಣಪತಿ ಲಕ್ಷ್ಮೀ ಜನಾರ್ದನ ದೇವಸ್ಥಾನ ಶ್ರೀ ಪಂಚಮುಖಿ ಆಂಜನೇಯ ದೇವಸ್ಥಾನ ಕೇಪು ಇದರ ವಾರ್ಷಿಕ ಜಾತ್ರಾ ಮಹೋತ್ಸವವು ವಿಜೃಂಭಣೆಯಿಂದ ನಡೆಯಿತು. ಬ್ರಹ್ಮಶ್ರೀ ಕೆಮ್ಮಿಂಜಿ ನಾಗೇಶ ತಂತ್ರಿಗಳ ನೇತೃತ್ವದಲ್ಲಿ ಜರುಗುವ ಕುಟ್ರುಪಾಡಿ ಗ್ರಾಮದ ಕೇಪು ಶ್ರೀ ಮಹಾಗಣಪತಿ ಲಕ್ಷ್ಮೀ ಜನಾರ್ದನ ದೇವಸ್ಥಾನ ಹಾಗೂ ಶ್ರೀ ಪಂಚಮುಖಿ ಆಂಜನೇಯ ಕ್ಷೇತ್ರದ ವಾರ್ಷಿಕ ಜಾತ್ರೆಯು ಗ್ರಾಮಸ್ಥರಿಂದ ಹೊರೆಕಾಣಿಕೆ ಸಮರ್ಪಣೆಯ ಮೂಲಕ ಆರಂಭಗೊಂಡಿತು. ಗ್ರಾಮದ ಹಾಗೂ ನೆರೆಯ ಗ್ರಾಮದ ಭಕ್ತಾದಿಗಳು ಶ್ರೀದೇವರಿಗೆ ಸಮರ್ಪಿಸಲು ತಂದ ಹಸಿರು ಹೊರೆಕಾಣಿಕೆಯನ್ನ ದೇವಸ್ಥಾನದ ದ್ವಾರದ ಬಳಿಯಿಂದ ಮೆರವಣಿಗೆಯ ಮೂಲಕ ತರಲಾಯಿತು. ಮಧ್ಯಾಹ್ನ ಮಹಾಪೂಜೆ, ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ, ರಾತ್ರಿ ಮಹಾಪೂಜೆ, ಅನ್ನ ಸಂತರ್ಪಣೆ, ನಂತರ ಶ್ರೀದೇವರ ಬಲಿ ಹೊರಟು ಉತ್ಸವ, ವಸಂತ ಕಟ್ಟೆಯಲ್ಲಿ ಪೂಜೆ ಹಾಗೂ ಸಿಡಿಮದ್ದು ಪ್ರದರ್ಶನಗೊಂಡಿತ್ತು. ದೇವಸ್ಥಾನ ಕೇಪು ಕುಟ್ರುಪಾಡಿ ನಿನ್ನ ವರ್ಷಂಪತಿ ನಡಪನ ವಾರ್ಷಿಕ ಜಾತ್ರೋತ್ಸವ ಕೋಡೆ ತಾರೀಕು 1 ಅಂಗಾರೆ ಶುರುವಾದ 2 ಬುಧವಾರ ಇನ್ನಿ ಇತ್ತೆ ದರ್ಶನ ಬಲಿ ಬಟ್ಟಲು ಕಾಣಿಕೆ ಆಯ್ತು. ನಾನು ಐತೆ ಮಹಾಪೂಜೆ ಅಂಚನೆ ನನ್ನ ದೈವಲೆಗೆ ತಂಬಿಲ ಸೇವೆ, ನಾಗದೇವರಿಗೆ ನಾಗತಂಬಿಲ ಅಂಚನೆ ಪಂಚಮುಖಿ ಆಂಜನೇಯ ಸ್ವಾಮಿ ದೇವರಲ್ಪ ಕಲಶಾಭಿಷೇಕ ಅಂಚನೆ ಲಕ್ಷ್ಮೀ ದೇವರಿಗೆ ಕಲಶಾಭಿಷೇಕದ ಮಹಾಪೂಜೆ ಆಯ್ತು. ಸೇರಿದಿನ ಭಕ್ತಾಭಿಮಾನಿಗಳಿಗೆ ಅನ್ನಸಂತರ ನಡಪೇರುಂಡು. ಅಂಚೆ ಈ ವರ್ಷದ ಜಾತ್ರೆ ಅನ್ನಸಂತರ ನಡಪನಾಟಿಗೆ ಸಮಾಪ್ತಿಯ ಒಂದುಂಡು. ಊರ್ದ ಭಕ್ತಾಭಿಮಾನಿಗಳಿಗೆ ಅಂಚನೆ ದೇವರನ್ನ ಆಶೀರ್ವಾದ ಕೊಡುವಂಥದ್ದು ಪ್ರಾರ್ಥನೆ. ದೇವಸ್ಥಾನದ ಆಡಳಿತ ಸಮಿತಿಯ ಅಧ್ಯಕ್ಷ ಕೆಪು ಶಿವರಾಮ್ ಶೆಟ್ಟಿ, ಕಾರ್ಯದರ್ಶಿ ಚಿದಾನಂದ ಗೌಡ ಕೊಯ್ಕುರಿ, ಬ್ರಹ್ಮಕಲಶೋತ್ಸವ ಸಮಿತಿಯ ಅಧ್ಯಕ್ಷ ಕೃಷ್ಣ ಶೆಟ್ಟಿ ಕಡಪ, ಕೆಪು ಶ್ರೀ ಲಕ್ಷ್ಮೀ ಜನಾರ್ದನ ಭಜನಾ ಮಂಡಳಿಯ ಅಧ್ಯಕ್ಷ ಗುಡ್ಡಪ್ಪ ಗೌಡ ಪೊನ್ನಿತಿಮಾರ್, ಕಾರ್ಯದರ್ಶಿ ತಿಲಕ್ ನಂದಕುರಿ, ಜಾತ್ರೋತ್ಸವ ಸಮಿತಿಯ ಅಧ್ಯಕ್ಷ ಸುರೇಶ್ ದೆಂತಾರು, ಕಾರ್ಯದರ್ಶಿ ಮೋಹನ್ ಗೌಡ ಕೆರೆಕೋಡಿ ಮುಂತಾದ ಪ್ರಮುಖರು ಈ ವೇಳೆ ಉಪಸ್ಥಿತರಿದ್ದರು. ದಿವಾಕರ್ ಎಂ, ವಿ4 ನ್ಯೂಸ್, ಕಡಪ. Srinivas Hospital, Mukka, Surathkal, venturing out to provide affordable healthcare solutions and services to the community at large. The hospital has all major specialized departments of general medicine, orthopedics and super speciality plastic surgery, general surgery, OBG, pediatrics, ENT, ophthalmology, interventional cardiology, neurosurgery, dermatology, ICU, NICU and PICU. We are supported with diagnostic facilities like fully equipped radiology unit and pathology lab, and support facilities like blood bank, pharmacy and 24/7 ambulance services. For more information, please contact Srinivas Hospital, Mukka, Surathkal. Phone 0824 247 8586.